ಮಂಗಳೂರಿನ ಕೊಟ್ಟಾರ ಬಳಿ ಇರುವ ಶ್ರೀ ವಿದ್ಯಾ ಸರಸ್ವತಿ ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವದ ಅಂಗವಾಗಿ ತುಳಸಿ ಸನ್ಮಾನ ಹಾಗೂ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಜರುಗಿತು. ಕೊಟ್ಟಾರ ಬಳಿ ಇರುವ ಶ್ರೀ ವಿದ್ಯಾ ಸರಸ್ವತಿ ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಹಾಗೂ ತುಳಸಿ ಸನ್ಮಾನ್ ಮತ್ತು ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನು ಕಟೀಲು ದೇವಾಲಯದ ಆನುವಂಶಿಕ ಅರ್ಚಕರಾದ ಎಸ್ ಅನಂತ ಪದ್ಮನಾಭ ಶರಣ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಯಾವುದೇ ವ್ಯಕ್ತಿಯನ್ನ ಗೌರವ ಭಾವನೆಯಿಂದ ಕಾಣಿಸಿಕೊಂಡಾಗ ದೇವರ ಆಶೀರ್ವಾದ ಸಿಗುತ್ತೆ ಎಂದು ಹೇಳಿದ್ರು. ಅಪ್ರತ್ಯಕ್ಷವಾಗಿ ಆ ಒಳಗಿನ ಬಿಂಬೋಪಾದಿಯಲ್ಲಿ ಆರಾಧನೆ ಆಗ್ತಾ ಇದೆ. ಇದು ನಾವೆಲ್ಲ ಏನು ತಿಳಿಯಬೇಕು ಅಂತ ಹೇಳಿದರೆ, ಯಾರು ಹೆಚ್ಚು ಬರುತ್ತಾನೋ ಅವನನ್ನು ದೇವರೆಲ್ಲ ಯಾವ ಕಾಲಕ್ಕೂ ಸಂರಕ್ಷಣೆ ಮಾಡ್ತಾನೆ. ನಾವು ಮಗುವಿಗೆ ನಿಜವಾಗಿ ಮಗುವೆ ತೋರ್ಪಡಿಕೆಗೆ ಮಗುವುದಲ್ಲ. ಅಂದರೆ ಯಾರಿಗೆ ಯಾರು ಹೆಚ್ಚು ಗೌರವ ಕೊಡ್ತಾನೋ ಅವನು ನಿಜವಾಗಿ ಗೌರವಕ್ಕೆ ಪಾತ್ರರಾಗ್ತಾನೆ. ನಾವೆಲ್ಲ ಹೇಳೋದು, ಈಗ ಜಯರಾಮ್ ಭಟ್ರು ಇಷ್ಟು ದೊಡ್ಡ ವ್ಯಕ್ತಿ ಆಗದಿದ್ದರೆ ಅವರ ಮಗುವೆ ಅವರ ಸಂವಿಧಾನವೇ ಅವರೆಲ್ಲರೂ ಯಾರಿಗೆ ಗೌರವ ಕೊಡಬೇಕು ಅವರು ಅಷ್ಟು ಗೌರವ ಕೊಟ್ಟ ಕಾರಣ ಎಷ್ಟು ಮಹೋನ್ನತ ಪದವಿಯನ್ನು ನಮಗೆ ಸಾಧ್ಯ. ಇನ್ನು ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಎ ಸದಾನಂದ ಶೆಟ್ಟಿ ಶುಭ ಹಾರೈಸಿದ್ರು. ಪ್ರತಿ ವರ್ಷ ಕಳೆದ 26 ವರ್ಷ 92 ಅಂದರೆ 26 ವರ್ಷ 26 ವರ್ಷದಿಂದ ಬರ್ತಾ ಇದ್ದಾರೆ. ಅವರಿಲ್ಲದೆ ಯಾವ ಪೂಜೆ ನಡೆಯುತ್ತಿಲ್ಲ. ಆತ ಮಗುವಿನ ಸಮಾಜ ಅವರೇ ಮಹಾದ ಸಮಾಜದಲ್ಲಿ ಅಂದರೆ ಮಗುವಿನ ಸಮಾಜದ ಮುಖಂಡರು ಎಲ್ಲ ಮಾತಲ್ಲ ಮಗುವಿನ ಬಂದ ಮಟ್ಟಿಗೆ ಮತ ಸಮಾಜಗಳು ಎಲ್ಲ ಸಮಾಜ ಮತ ಕೈತಲ್ಲ ಒಂಜಿ ನಂಬಿಕೆದ ಒಂದು ವ್ಯಕ್ತಿ ಮಗುವಿನ ಸಮಾಜ ಇದೇ ವೇಳೆ 3 ಮಂದಿಗೆ ತುಳಸಿ ಸನ್ಮಾನ್ ಹಾಗೂ ಶಿಕ್ಷಣ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗಿದ್ದವರನ್ನ ಸನ್ಮಾನಿಸಲಾಯಿತು. ಅಲ್ಲದೆ ವಿವಿಧ ಸಾಧಕರನ್ನ ಗೌರವಿಸಲಾಯಿತು. ಸಮಾರಂಭದಲ್ಲಿ ಕರ್ನಾಟಕ ಬ್ಯಾಂಕ್ನ ಚೇರ್ಮನ್ ಪಿ ಜಯಪ್ರಕಾಶ್ ಭಟ್, ಜಿಲ್ಲಾ ಮಗುವೀರ ಮಹಾಜನ ಸಂಘದ ಅಧ್ಯಕ್ಷ ಗಂಗಾಧರ್ ಹೊಸಬೆಟ್ಟು, ಸ್ಥಳೀಯ ಕಾರ್ಪೊರೇಟರ್ ನಾಗವೇಣಿ, ನವೀನ್ ಚಂದ್ರ ಶಿಯನ್, ಉದ್ಯಮಿ ಮೋಹನ್ ಕಾರ್ಕೇರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.